ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬಿದ್ರ. ನಾನಿವತ್ತು ಇಡ್ಲಿ ಮಾಡುವ ಅಂತ ಅಂದಾಜು ಮಾಡಿದ್ದೀನಿ. ಆದರೆ ಇಡ್ಲಿ ಮಾಡೋದು ಎಲ್ಲರಿಗೂ ಗೊತ್ತಿಲ್ವಾ? ಎಲ್ಲರಿಗೂ ಗೊತ್ತಿದೆ. ಆದರೆ ಇದರ ಸ್ಪೆಷಾಲಿಟಿ ಎಂತಂದರೆ, ಈಗ ನೋಡಿ, ಇದು 1 ಲೋಟ ಉದ್ದಿನಬೇಳೆ ಹಾಕ್ಕೊಳ್ತಿದ್ದೇನೆ. ಇದರ ನೆನೆಯಲಿಕ್ಕೆ ಇಡಬೇಕು. ಕುಚ್ಚಲಕ್ಕಿ ಅಂದರೆ ಬೆಳ್ತಿಗೆ ಅಕ್ಕಿ ಅಲ್ಲ. ಈ ಬೆಳ್ತಿಗೆ ಅಕ್ಕಿಯಲ್ಲಿ ಎಲ್ಲರೂ ಮಾಡ್ಕೊಳ್ತಾರೆ ಇಡ್ಲಿ. ರವೆಯಲ್ಲಿ ಮಾಡ್ತಾರೆ, ಬೆಳ್ತಿಗೆ ಅಕ್ಕಿಯಲ್ಲಿ ಮಾಡ್ತಾರೆ, ಎಲ್ಲರೂ ಎಲ್ಲ ಮಾಡ್ತಾರೆ. ಆದರೆ ಈ ಕುಚ್ಚಲಕ್ಕಿಯಲ್ಲಿ ಬೆಳ್ತಿಗೆ ಅಕ್ಕಿ ಹಾಕದೇ ಕುಚ್ಚಲಕ್ಕಿಯಲ್ಲಿ ಯಾರೂ ಮಾಡ್ತಾ ಇಲ್ಲ. ಆದರೆ ನಾನಿವತ್ತು ಕುಚ್ಚಲಕ್ಕಿಯಲ್ಲೇ ಇಡ್ಲಿ ಮಾಡಿ ನಿಮಗೆ ತೋರಿಸ್ತೇನೆ, ಹೇಗೆ ಆಗ್ತದೆ ನೋಡುವ. ಈಗ ಇದರಲ್ಲಿ 5 ಲೋಟ ಕುಚ್ಚಲಕ್ಕಿ ಹಾಕ್ಕೊಂಡಿದ್ದೇನೆ. ಹಾಗೆ 1 ಲೋಟ ಉದ್ದಿನ ಬೇಳೆಯನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ನಾವೀಗ ಚೆನ್ನಾಗಿ ತೊಳೆದು ನೆನೆಯಲಿಕ್ಕೆ ಇಡೋಣ. ಇದೊಂದು ಸಾಧಾರಣ ಒಂದು 5-6 ಗಂಟೆ, 6 ಗಂಟೆ ಇಲ್ಲದ್ರೆ 7 ಗಂಟೆ ನೆನೆದರೂ ತೊಂದರೆ ಇಲ್ಲ. ಅಂತೂ 6 ಗಂಟೆ ಅಂತೂ ನೆನೆಯಬೇಕು. ನೆನೆದ ಮೇಲೆ ರುಬ್ಬಿಕೊಳ್ಳುವ. ನಾವಾಗ ಅಕ್ಕಿ ನೆನೆಯಲಿಕ್ಕೆ ಹಾಕಿದ್ವಿ, ಕುಚ್ಚಲಕ್ಕಿ ಇಡ್ಲಿಗೆ ನೆನೆಯಲಿಕ್ಕೆ ಹಾಕಿದ್ವಿ. ಇದು 5 ಲೋಟ ಅಕ್ಕಿ ನೆನೆಯಲಿಕ್ಕೆ ಹಾಕಿದ್ವಿ. ಅಂದರೆ ಇದು ರೇಷನ್ ಅಕ್ಕಿಯಿಂದ ಮಾಡೋದು ನಿಮಗೆ ತೋರಿಸ್ತಿದ್ದೇನೆ. ಮತ್ತು ಇದು ಉದ್ದಿನ ಬೇಳೆ, ಇದು ಕೂಡ ಹಾಗೆ 1 ಲೋಟ. ಉದ್ದಿನ ಬೇಳೆಯನ್ನು ನೆನೆಯಲಿಕ್ಕೆ ಹಾಕಿದ್ದೇನೆ. ಈಗ ಇದನ್ನು ರುಬ್ಕೊಳ್ಬೇಕು ನಾವು. ಇದಕ್ಕೆ 1 ಕಾಯಿದ್ದು ಅರ್ಧ, ಅಂದರೆ 1 ಗಡಿ ತೆಂಗಿನಕಾಯಿನ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ನಾವು. ಈಗ ರುಬ್ಕೊಳ್ತೀನಿ ನೋಡಿ, ರುಬ್ಬಿ ಆಗಿದೆ ನೋಡಿ. ಇಷ್ಟು ಸಣ್ಣ ಆದರೆ ಸಾಕು. ಇದು ಇಷ್ಟೇ ಸಣ್ಣ ಆಗಲಿ. ಇದನ್ನು ನಾವು ಚೆನ್ನಾಗಿ ಕಲಸಬೇಕು. ಅಕ್ಕಿ ಹಿಟ್ಟು ಮತ್ತು ಉದ್ದಿನದು ಹಿಟ್ಟು ಎಲ್ಲ ಒಟ್ಟಿಗೆ ಮಿಕ್ಸ್ ಆಗಬೇಕು ಕರೆಕ್ಟಾಗಿ. ಕೈ ಚೆನ್ನಾಗಿ ತೊಳ್ಕೊಂಡು ಹೀಗೆ ಸರಿ ಕಲಸೋದು. ಈಗ ನೋಡಿ, ಇದು ಈಗ ಮಿಕ್ಸ್ ಮಾಡಿ ಆಯಿತು. ಇದು ನೋಡಿ, ಇಷ್ಟು ದಪ್ಪ ಇರಬೇಕು. ಸ್ವಲ್ಪ ಇದು ಬೆಳ್ತಿಗೆ ಅಕ್ಕಿ ಆದರೆ ಸ್ವಲ್ಪ ತೆಳುವಾದರೂ ಪರವಾಗಿಲ್ಲ, ಆದರೆ ಕುಚ್ಚಲಕ್ಕಿ ಸ್ವಲ್ಪ ಇಷ್ಟು ದಪ್ಪ ಇರಬೇಕು. ಇದನ್ನು ಈಗ ನಾವು ಉಬ್ಬಲಿಕ್ಕೆ ಇಡುವ. ಮುಚ್ಚಳ ಮುಚ್ಚಿ 8 ಗಂಟೆ ನೆನೆಯಬೇಕು. ಹಾಗಾಗಿ ಮುಚ್ಚಳ ಮುಚ್ಚಿ ಇಡುವ. ನೋಡಿ, ಈಗ ಅಕ್ಕಿ ಹಿಟ್ಟು ಉಬ್ಬಿ ಬಂದಿದೆ ನೋಡಿ, ಈ ರೀತಿ ಬಂದಿದೆ ನೋಡಿ. ಇದನ್ನು ಈಗ ನಾವು 1/4 ಟೀ ಸ್ಪೂನ್ ಸೋಡಾ ಪುಡಿಯನ್ನು ಕಲಸಿ ಅದನ್ನು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಇದನ್ನು ಚೆನ್ನಾಗಿ ಕಲಸಿ ಇಡ್ಲಿ ತಟ್ಟೆಯಲ್ಲಿ ಹಾಕಿ ಬೇಯಲಿಕ್ಕೆ ಇಡ್ತೇನೆ. ಇದು ಇಡ್ಲಿ ಚೆನ್ನಾಗಿ ಬಂದಿದ್ದಲ್ಲ, ನಾನು ಹಿಟ್ಟಾಗ ನಿಮಗೆ ತೋರಿಸಿದ್ದೇನೆ. ಹಾಗೆ ನೋಡಿ ಇದರ ಒಳಗೆ ನೋಡಿದರೆ ಗೊತ್ತಾಗ್ತದೆ ನಮಗೆ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸ್ಮೂತಾಗಿದೆ, ಹೇಗಿದೆ ಅಂತ ಗೊತ್ತಾಗ್ತದೆ. ಅದೇ ಇದು ಕುಚ್ಚಲಕ್ಕಿದ್ದು ಇಡ್ಲಿ. ಇದನ್ನು ಈಗ ಸರ್ವ್ ಮಾಡ್ತೇನೆ. ಅದಕ್ಕೊಂದು ಸಾಂಬಾರು ಮಾಡಿದ್ದೇನೆ. ಮತ್ತು ಇದು ಗಸಿ, ಸೋಯಾಬೀನ್ ಮತ್ತು ಬಟಾಟದ ಗಸಿ. ತುಂಬ ಚೆನ್ನಾಗಿರುತ್ತೆ ಈ ಇಡ್ಲಿ.
ಅಂದರೆ ಬೆಳ್ತಿಗೆ ಅಕ್ಕಿಗೆ ಯಾವುದೇ ಕಡಿಮೆ ಇಲ್ಲ ಅಂತ. ಅಂದರೆ ತುಂಬ ಏನು ನಾವು ಅದಕ್ಕೆ ಸಾಮಗ್ರಿಗಳನ್ನು ಹಾಕ್ಕೊಳ್ಳಿಲ್ಲ. ಬರೀ ಉದ್ದಿನ ಬೇಳೆ, ಅಂದರೆ ಬೇರೆ ಎಲ್ಲ ವೈಟ್ ರೈಸಿಗೆ ನಾವು 4 ಲೋಟ ವೈಟ್ ರೈಸ್ ಹಾಕಿದರೆ 1 ಲೋಟ ಉದ್ದಿನ ಬೇಳೆ ಹಾಕ್ತೇವೆ. ಆದರೆ ಇದಕ್ಕೆ 5 ಲೋಟಕ್ಕೆ 1 ಲೋಟ ಉದ್ದಿನ ಬೇಳೆ ಹಾಕಿದ್ದೇನೆ. ಮತ್ತು ಬೇರೆ ಏನು ಇದು ಮಾಡಲಿಲ್ಲ. ತೆಂಗಿನಕಾಯಿ ಹಾಕ್ಕೊಂಡಿದ್ದೇನೆ. ತೆಂಗಿನಕಾಯಿ 1 ಕಪ್, ಅದು ಅಂದರೆ ಟೇಸ್ಟಿಗೋಸ್ಕರ ಮಾತ್ರ. ಮತ್ತು ಹಾಕಬೇಕಾಗಿಯೇ ಇಲ್ಲ, ಉಬ್ಬುದೆಲ್ಲ ಸೇಮ್ ಉಬ್ತದೆ. ಹಾಗಾಗಿ ಹಾಕುವವರು ಹಾಕ್ಬೋದು, ಹಾಕದೇನು ಮಾಡಬಹುದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನಿನ್ನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಬಾಯ್.